കുട്ടനാടൻ പുഞ്ചയിലെ ദിത്തേ തകതേതേതോ കൊച്ചു പെണ്ണെ കോയിലാലെ ദിത്തി താരേത് കൊട്ടു വേണം കുഴൽ വേണം കുരവ വേണം കൊട്ടു വേണം കുഴൽ വേണം കുരവ വേണം ഓ ദിത്തി താര ദിത്തേ ദിത്തേ തകതേതേതോ 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 ദിത്തി ನಮಗೆ ಸಹಕಾರವನ್ನು ನೀಡಿದಂತಹ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ ಒಟ್ಟಿಗೆ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಗೊಳಿಸಲಿದ್ದೇವೆ. ದೀಪ ಪಂಚನೆಯ ಮೂಲಕ ಉದ್ಘಾಟಿಸಿದಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಕೊನೆಯವರೆಗೆ ಇದ್ದು ಕಾರ್ಯಕ್ರಮದಲ್ಲಿ ಯಶಸ್ಸಿಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು. ವಿಶೇಷವಾದಂತಹ ಕಣಿ ಕಾರ್ಯಕ್ರಮವನ್ನು ಪುಂಜ ಹಣವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಸ್ವೀಕರಿಸಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಎಲ್ಲರಿಗೂ ವಿಶು ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಭಾಳ ಸಂತೋಷವನ್ನು ಪಡ್ತೇನೆ. ಇವತ್ತು
ಪ್ರತಿ ವರ್ಷದ ರೀತಿಯಲ್ಲಿ 4ನೇ ವರ್ಷಕ್ಕೆ ನಮ್ಮ ತಾಲೂಕಿನ ಕೇರಳ ಮೂಲದ ಮಾತೃಭಾಷೆ ಮಲಯಾಳಿಯನ್ನು ಮಾತಾಡತಕ್ಕಂಥ ಹಿಂದೂ ಸಮಾಜದ ಬಂಧುಗಳೊಟ್ಟಿಗೆ ವಿಷು ಹಬ್ಬ ಆಚರಣೆಯನ್ನು 4ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ನಾವೊಂದು ನನ್ನ ಸ್ನೇಹಿತರು ಸೇರಿಕೊಂಡಾಗ ಒಂದು ಯೋಚನೆ ಮಾಡಿದ್ವಿ, ನಾವೊಂದು ವಿಷು ಹಬ್ಬವನ್ನು ಆಚರಣೆ ಮಾಡುವ ಅಂತೇಳಿ ದಿವಿನಲ್ಲಿ. ಆವಾಗ 3-4 ಜನ ತರುಣರ ತಂಡ ಸೇರಿಕೊಂಡು ಯೋಚನೆ ಮಾಡಿದಾಗ ಉಜಿರೆಯಲ್ಲಿ ಕಾರ್ಯಕ್ರಮ ಯೋಚನೆ ಆಗಿತ್ತು, 1 ವರ್ಷ ಮಾಡುವ ಅಂತ ಹೇಳುವ ಯೋಚನೆಯಲ್ಲಿತ್ತು. ಆದರೆ ಆ ದೇವರ ಆಶೀರ್ವಾದ ಇವತ್ತು 4ನೇ ವರ್ಷದ ವಿಷು ಹಬ್ಬ ಆಚರಣೆಯ ಮಾಡುವಂತಹ ಒಂದು ಸುಯೋಗ ಒದಗಿದೆ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಗ್ತದೆ. ನನಗೆ ಇದರಲ್ಲಿ ಖುಷಿ ಏನು ಅಂತ ಹೇಳಿದರೆ, ಒಂದು ವಿಶ್ವ ಹಬ್ಬ ಆಚರಣೆಯಾಗಿ 1-2 ತಿಂಗಳ ಕಳೆದ ತಕ್ಷಣ ಯಾವುದೇ ಭಾಗಕ್ಕೆ ಹೋದಾಗಲೂ ನಮ್ಮದು ನನಂಜಿಯಪ್ಪ ವಿಶ್ವ ಹಬ್ಬ ಆಚರಣೆ ಮಲ್ಪನು ಅಂತ ಹೇಳುವಂಥ ಮಾತು ಎಲ್ಲಿ ಹೋದರೂ ಕೇಳ್ತಾರೆ, ಅಕ್ಕನವರು ಅಣ್ಣನವರು. ಅಂದರೆ ಇದೊಂದು ನಮಗೆ ಮನಸ್ಸಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಒಂದು ಆಚರಣೆ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ನನಗೂ ಒಂದು ಮನಸ್ಸಿಗೆ ಖುಷಿ ಇದೆ. ಯಾಕಂತ ಹೇಳಿದರೆ ಎಲ್ರಿಗೂ ಇದೊಂದು ನಮ್ಮ ಹಬ್ಬ ಅಂತ ಹೇಳುವಂಥ ಒಂದು ಮನಸ್ಸಿಗೆ ಬಂದಿದೆ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿ ಮಲಯಾಳಿ ಮಾತೃಭಾಷೆಯನ್ನು ಹೊಂದಿರತಕ್ಕಂಥ ಬಂಧುಗಳು ನಿಜವಾದ ಶ್ರಮಿಕರು. ನಾನು ನನ್ನ ಆಫೀಸಿಗೆ ಶ್ರಮಿಕ ಅಂತ ಹೆಸರಿಟ್ಟಿದ್ದೇನೆ ನೀಲಣ್ಣ. ಆದರೆ ನಿಜವಾದ ಶ್ರಮಿಕರು ಯಾರು ಕೇಳಿದರೆ ಮಾತೃಭಾಷೆಯನ್ನು ಮಾತಾಡತಕ್ಕಂಥ ಬಂಧುಗಳು ನಿಜವಾದ ಶ್ರಮಿಕರು. ಯಾಕಂತ ಹೇಳಿದರೆ ತಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕೃಷಿಯನ್ನು ಅವಲಂಬಿತವಾಗಿ ಬದುಕನ್ನು ಕಟ್ಟಿಕೊಂಡವರು. ಆನಂತರದ ದಿನಗಳಲ್ಲಿ ರಬ್ಬರ್ ಕೃಷಿಯನ್ನು ನೆಚ್ಚಿಕೊಂಡು ಕಾರ್ಯ ಮಾಡಬೇಕಾದರೆ ರಬ್ಬರ್ ಕೃಷಿಯನ್ನು ಮಾಡತಕ್ಕಂಥ ಒಬ್ಬ ಕೃಷಿಕ ಎಷ್ಟು ಹೊತ್ತಿಗೆ ಏಳಬೇಕು ಅಂತೇಳಿ ನಿಮ್ಗೆ ಗೊತ್ತಿದೆ. 2 ಗಂಟೆ 3 ಗಂಟೆಗೆ ಎದ್ದು ಆ ಕೃಷಿ ಬದುಕಿನಲ್ಲಿ ತೊಡಗಿಕೊಳ್ಳತಕ್ಕಂಥ ಒಂದು ಕೃಷಿ ಪದ್ಧತಿಯಲ್ಲಿ ಜೀವನವನ್ನು ಮಾಡತಕ್ಕಂಥ ಸಮಾಜ ಅದು. ಆ ಕಾರಣದಿಂದಾಗಿ ಬೇರೆಲ್ಲ ಕೃಷಿಕರಿಗಂತಲೂ ಅತ್ಯಂತ ಕಠಿಣ ಪರಿಶ್ರಮ ಜೀವಿಯಾಗಿರ್ತಕ್ಕಂಥ ಪರಿಶ್ರಮವನ್ನು ಪಡತಕ್ಕಂಥ ವ್ಯಕ್ತಿಗಳು ಯಾರು ಕೇಳಿದರೆ ಮಲಯಾಳಿ ಮಾತೃಭಾಷಿಕರು. ಯಾಕಂತ ಹೇಳಿದರೆ ಆ ರಬ್ಬರ್ ಕೃಷಿಯನ್ನು ಅಷ್ಟು ಒಂದು ನೆಚ್ಚಿಕೊಂಡು ಅದನ್ನು ಆ ರೀತಿಯಲ್ಲಿ ಕೃಷಿಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥವರು. ಇವತ್ತು ನನಗೆ ಭಾಳ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತೇನೆ, ಹಿಂದೂ ಸಮಾಜದ ಸಂಪ್ರದಾಯವನ್ನು ಈ ದೇಶದಲ್ಲಿ ಇವತ್ತಿಗೂ ಜೀವಂತವಿರಿಸಿ ಇನ್ನಷ್ಟು ಮುಂದಿನ ಸಮಾಜಕ್ಕೆ ಅದನ್ನು ಹಸ್ತಾಂತರಿಸ್ತಕ್ಕಂಥ ಕಾರ್ಯದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥ ಹಿಂದೂ ಸಮಾಜದ ಆಚರಣೆಯನ್ನು ಮಾಡತಕ್ಕಂಥ ಸಮಾಜವು ಕೇರಳದಿಂದ ಈ ಆಗಮಿಸಿರ್ತಕ್ಕಂಥ ಮಲಯಾಳಿ ಭಾಷಿಕ ಸಮಾಜ ಎನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ. ಈ ದೇಶದಲ್ಲಿ ದೇವಸ್ಥಾನದ ಕಲ್ಪನೆ, ಧಾರ್ಮಿಕ ಆಚರಣೆಯ ಕಲ್ಪನೆ, ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ನಾವು ದೇವಸ್ಥಾನದಲ್ಲಿರ್ತಕ್ಕಂಥ ಆಚರಣೆಗಳು ಯಾವ ಮೂಲದಿಂದ ಬಂದಿದೆ ಅಂತ ಹೇಳಿದ್ರೆ ನಮಗೆ ಅತ್ಯಂತ ಹೆಚ್ಚು ಪ್ರಭಾವ ಇರತಕ್ಕಂಥದ್ದು ಕೇರಳದಿಂದ ಬಂದಿರತಕ್ಕಂಥ ಧಾರ್ಮಿಕ ಆಚರಣೆಗಳು. ಎಲ್ಲ ದೇವಸ್ಥಾನದ ತಂತ್ರಿಗಳನ್ನು ನಾವು ಗಮನಿಸಿದಾಗ ನಮಗೆಲ್ಲ ದೇವಸ್ಥಾನದ ತಂತ್ರಿಗಳು ಸಿಗುವುದು ಕೇರಳದ ಭಾಗದ ತಂತ್ರಿಗಳೇ ನಮ್ಮ ಈ ಭಾಗದಲ್ಲಿ ಎಲ್ಲ ದೇವಸ್ಥಾನಗಳು ತಂತ್ರಿಗಳಾಗಿರುವಂಥದ್ದು. ಅದರಿಂದಾಗಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಾಜ ಮತ್ತು ಒಂದು ಶಕ್ತಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇದರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಅನಿಲಣ್ಣನಿಂದ ಹಿಡಿದು ಎಲ್ಲ ಇಲ್ಲಿ ನಾನು ಹೆಸರು ಹೇಳ್ತಾ ಹೋದರೆ ತುಂಬ ಜನರ ಹೆಸರು ಹೇಳಬೇಕಾಗ್ತದೆ. ಎಲ್ಲ ಆ ತಂಡದ ಎಲ್ಲ ನಮ್ಮ ಯುವಕರ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪ್ರಾಯಶಃ ಅವರಿಗೆ ಮಾಡಬೇಕು ಅಂತ ಹೇಳಿ ಮಾಡಬೇಕಾ ಬೇಡ ಅಂತ ಕೇಳಲಿಕ್ಕೆ ಉಂಟು. ನೀಲ್ರು ಫೋನ್ ಮಾಡಿ ನನಗೆ ಜೋರು ಮಾಡಲಿಕ್ಕೆ ಉಂಟು, ಮಲ್ಪಡ ಇಜ್ಜ ಮಾರೆ ಇರು ಒಲ್ಲ ದಿಕ್ಕುಜಾರ ಅಂತೇಳಿ. ಪ್ರಾಯಶಃ ಈ ಸಲದ ಪರಿಸ್ಥಿತಿಯು ಹಾಗೆ ಆಯಿತು. ಕಳೆದ ವರ್ಷದವರೆಗೆ ಆದರೆ ನಾನೊಂದು ಸ್ವಲ್ಪ ಆದರೆ ಅವರಿಗೆ ಪೂರ್ಣ ಸಹಕಾರ. ಈ ಸಲ ಒಂದು ಸಲ ಮಾತ್ರ ನಾನು ಅವರಿಗೆ ಮೀಟಿಂಗ್ ಮಾಡಲಿಕ್ಕೆ ಸಿಕ್ಕಿದ್ದು. ಆದರೆ ಅದನ್ನೆಲ್ಲ ಯಾವುದನ್ನು ಯೋಚನೆ ಮಾಡೋದಿಲ್ಲ ಅವರು. MLA ಅವರು ಹೇಳಿದ್ದಾರೆ, ನಾವು ನಮ್ಮದೇನು ಕೆಲಸ ಇದೆ ನಾವು ಮಾಡ್ತೇವೆ, ಅವ್ರು ನಮ್ಮ ಹಿಂದೆ ಇದ್ದಾರೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಪ್ರಾಯಶಃ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಎಲ್ಲ ತಂಡದ
ಸದಸ್ಯರಿಗೆ ಹೆಸರು ಹೇಳದೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ, ನಮ್ಮ ಈ ಸಂಬಂಧ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಬಂಧಗಳು ಬೆಸೆಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು 4,000ದಿಂದ 5,000ಕ್ಕೂ ಹೆಚ್ಚಿನ ಹಿಂದೂ ಮಲಯಾಳಿ ಭಾಷಿಕರು ಇಲ್ಲಿ ನಮ್ಮ ತಾಲೂಕಿನಲ್ಲಿದ್ದಾರೆ. ನಿಮ್ಮೆಲ್ಲರನ್ನು ಒಟ್ಟು ಸೇರಿಸಿ ಒಂದು ಒಳ್ಳೆಯ ಸಂಬಂಧವನ್ನು ಬೆಸೆಯಬೇಕು ಎನ್ನುವಂಥ ಒಂದು ಕಲ್ಪನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ನಮ್ಮ ಮುಂದಿನ ವರ್ಷದ ಕಲ್ಪನೆ ಇದೆ. ಮುಂದಿನ ವರ್ಷಕ್ಕೆ 5ನೇ ವರ್ಷ ಆಗ್ತದೆ ಅನಿಲಣ್ಣಲ್ಲ, 5ನೇ ವರ್ಷ, ಮುಂದಿನ ವರ್ಷಕ್ಕೆ 5ನೇ ವರ್ಷ ಆಗ್ತದೆ. 5ನೇ ವರ್ಷದ ಕಾರ್ಯಕ್ರಮವನ್ನು ಇನ್ನಷ್ಟು ವಿಜೃಂಭಣೆಯಲ್ಲಿ ನಾವು ಈ ತಾಲೂಕಿನಲ್ಲಿ ಆಚರಣೆಯನ್ನು ಮಾಡಲಿಕ್ಕಿದ್ದೇವೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಳೆದ ವರ್ಷ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಕೇರಳದಿಂದ ತರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಕೊಡಿಸ್ತಾ ಇದ್ವಿ. ಕಳೆದ ಬಾರಿ ಒಂದು ಅಪೇಕ್ಷೆ ಬಂತು, ಯಾವಾಗಲೂ ಯಾಕೆ ನೀವು ಅಲ್ಲಿಂದ ತರ್ತೀರಿ, ನಮಗೂ ಒಂದು ಅವಕಾಶ ಕೊಡಿ, ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವೇ ಕೊಡ್ತೇವೆ ಅಂತ ಹೇಳಿದ್ರು. ಪ್ರಾಯಶಃ ಈ ವರ್ಷ ನಮ್ಮದೇ ಗ್ರಾಮಗಳಿಂದ ಬೇರೆ ಬೇರೆ ಸಾಂಸ್ಕೃತಿಕ ತಂಡಗಳನ್ನು ರಚನೆ ಮಾಡಿ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ವೇದಿಕೆಯಲ್ಲಿ ನಾವೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದೇವೆ. ಆ ಎಲ್ಲ ಸಾಂಸ್ಕೃತಿಕ ತಂಡಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ರೀತಿಯಾಗಿ ಈ ವೇದಿಕೆಯ ಮೂಲಕ ನಮ್ಮ ಪ್ರತಿಮೆಗಳಿಗೆ ಅನಾವರಣ ಆಗ್ತಕ್ಕಂಥ ಒಂದು ವೇದಿಕೆಯೂ ಇದು ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ನಾನು ಭಾಳ ಸಂತೋಷವನ್ನು ಪಡ್ತಾ ಹೆಚ್ಚು ಮಾತಾಡದೆ ನಮ್ಮ ಮಂಡಲಾಧ್ಯಕ್ಷರು, ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸರಾವ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಆತ್ಮೀಯ ಸಹೋದರ ಸಮಾನರು, ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಶಾಂತ್ ಪಾರಂಕಿ ಅವರಿದ್ದಾರೆ. ಈ ಭಾಗದಲ್ಲಿ ಮಾತ್ರ, ಬೇರೆ ಎಲ್ಲಿಯಾದರೂ ಹೋದರೆ ಅವರು ಲೋನ್ ಕೊಡೋದಿಲ್ಲ. ಧರ್ಮಸ್ಥಳ CA ಬ್ಯಾಂಕಿನ ಅಧ್ಯಕ್ಷರು, ಒಬ್ಬ ಯುವಕ, ಈ ಪ್ರೀತಮ್ ಅವರು ಈ ಧರ್ಮಸ್ಥಳದಲ್ಲಿರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೀತಮ್ ಅವರು ಸಹ ಈ ವೇದಿಕೆಯಲ್ಲಿ ಇದ್ದಾರೆ. ಇವರಿಗೆ ನಾನು ಈ ಸಂದರ್ಭದಲ್ಲಿ ಇದ್ದಾರೆ ಅನ್ನುವಂಥದ್ದು ಗುರುತಿಸ್ತಾ, ನಮ್ಮ ವಿಕ್ರಮ್ ಅವರಿದ್ದಾರೆ, ನಮ್ಮ ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ವಿಕ್ರಮ್ ಅವರಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಮ್ಮ ಬಾಲಣ್ಣ ಇದ್ದಾರೆ. ಬಾಲಣ್ಣ ನನ್ನ ಹಳೆಯ ದೋಸ್ತಿ, ವಿಶ್ವ ಹಿಂದೂ ಪರಿಷತ್ ಬಜರಂಗದ ಸಂದರ್ಭದಲ್ಲಿ ಇವತ್ತು ಒಬ್ಬರು ಸೌತಡ್ಕದಲ್ಲಿ ಉದ್ಯಮಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥವರು ಇದ್ದಾರೆ. ಅದರ ಜೊತೆಗೆ ನಮ್ಮ ಪುದುವೆಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಪ್ರಾಯಶಃ ನಮಗೆಲ್ಲರಿಗೂ ಅಧ್ಯಕ್ಷರಿದ್ದಾರೆ. ಪ್ರಾಯಶಃ ನಮ್ಮ ಎಲ್ಲ ವ್ಯವಸ್ಥೆಯ ದೃಷ್ಟಿಯಲ್ಲಿ ಅವರು ನಮ್ಮ ಜೊತೆ ಸಹಕಾರ ಮಾಡ್ತಕ್ಕಂಥ ಅಧ್ಯಕ್ಷರಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ, ನಮ್ಮ ಈ ಎಲ್ಲದಕ್ಕೂ ನಮಗೆ ಹೆಡ್ ಮಾಸ್ಟ್ರು ಅನಿಲಣ್ಣ ಅವರು ನಮಗೆ ಬೈತಾರೆ, ಹತ್ತಿರ ಸಿಕ್ಕಿದರೆ ಮಾತ್ರ ಕುಟ್ಟಿ ಸಹ ಕೊಡ್ತಾರೆ. ಆದರೆ ಎಲ್ಲ ಈ ವ್ಯವಸ್ಥೆಗೆ ಒಂದು ಶಕ್ತಿಯಾಗಿ ಉಜಿರೆಯಲ್ಲಿ ಅಕ್ಷರ ಪ್ರಿಂಟರ್ಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಪ್ರಾಯಶಃ ಈ ಎಲ್ಲದಕ್ಕೂ ಒಂದು ಪ್ರೇರಣೆ ಆಗಿರ್ತಕ್ಕಂಥ ಅನಿಲಣ್ಣರು ಇದ್ದಾರೆ. ಮತ್ತೆಲ್ಲ ಹಿರಿಯರಿಗೆ, ಎಲ್ಲ ನನ್ನ ತಾಯಂದಿರಿಗೆ, ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ನಿಮಗೆ ವಿಶ್ವ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಮ್ಮ ಜೊತೆ ಹಿಂದೆ ಹೇಗಿದ್ದೆ ಮುಂದೆಯೂ ಅದೇ ರೀತಿ ನಿಮ್ಮವನಾಗಿ ನಾನು ಒಂದು ಮಳೆಯಲ್ಲಿ, ಈಗ ಪ್ರಶಾಂತನ ಹೇಳಿದರು, ನೀವು ಈರು ನಮ್ಮ 5ನೇ ವರ್ಷದ ಕಾರ್ಯಕ್ರಮ ನೀರು ಮಳೆಯಲ್ಲಿ ಬಾತಿರೋದು ಅಷ್ಟು ಆಗ್ತದೆ ಇಲ್ಲ ಗೊತ್ತಿಲ್ಲ, ಪ್ರಾಮಾಣಿಕ ಪ್ರಯತ್ನ ಮಳೆಯಲ್ಲಿ ಕಲೀಲಿಕ್ಕೆ ಮುಂದಿನ ವರ್ಷದಿಂದ ಮಾಡ್ತೇನೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ವಿಶುಕಣಿ 2025 ಈ ಒಂದು ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳಿಂದ ನಮ್ಮ ಸಮಾಜದ ಬಂಧುಗಳನ್ನು ಒಟ್ಟಿಗೆ ಸೇರಿಸಿ ವಿಶೇಷ ಪರಿಕಲ್ಪನೆಯಲ್ಲಿ ನಮ್ಮ ಸಮಾಜದ ಬಂಧುಗಳನ್ನು ತಾಲೂಕಿನಲ್ಲಿ ಗುರುತಿಸಿ ರಾಜ್ಯದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಈ ಒಂದು ಕಾರ್ಯಕ್ರಮದ ಸೂತ್ರಧಾರಿ ಅವರ ಕನಸು ಕೂಡ ಅವರಿಗೆ ನಮ್ಮ ಸಮಾಜ ಬಂಧುಗಳು 2 ಕೈಗಳನ್ನು ಮೇಲಕ್ಕೆ ಎತ್ತಿ ಧನ್ಯವಾದಗಳ ಚಪ್ಪಾಳೆಯ ಮೂಲಕ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದರಲ್ಲಿ ಕಾರ್ಯಕ್ರಮದ ಮುಂದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದಂತಹ ಶ್ರೀನಿವಾಸನ ಅವರು ಕೂಡ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥ ನಮಃ. ಶ್ರೀಕೃಷ್ಣನ ಆರಾಧನೆ ವಿಶುಕಣಿ. ಕಣ್ಣ ಅಂತೇಳಿದರೆ ಕೃಷ್ಣನ ಮೇಲೆ ಕೇರಳದವರಿಗಿರುವಂಥ ಪ್ರೀತಿ ನಮ್ಮ ಹಾಗೆ ಸೂರ್ಯೋದಯ ಆದ ಮೇಲೆ ಹೇಳುವವರಲ್ಲ. 3:45 4 ಗಂಟೆಗೆ ಎದ್ದು ತಾಯಂದಿರು ದೇವಸ್ಥಾನಕ್ಕೆ ಹೋಗುವಂಥ ಪರಿಪಾಠ
ಅದು ನಿಮ್ಮಲ್ಲಿ ಮಾತ್ರ. ದೃಢವಾದಂಥ ಭಕ್ತಿ, ಶ್ರದ್ಧೆ, ನಂಬಿಕೆ, ದೇವರ ಮೇಲಿನ ವಿಶ್ವಾಸ ಇರುವಂಥ ಶ್ರೇಷ್ಠ ಸಮಾಜ. ಶಾಸಕರು ಹೇಳಿದರು, ನಮಗೆ ಇಲ್ಲಿಗೇನಾದರೂ ಸಂಪ್ರದಾಯ ಕೇಳಿದರೆ ಕೇರಳದ ಸಂಪ್ರದಾಯದ ಒಂದು ನೆರಳಿನಲ್ಲಿ ನಾವು ಕೂಡ ಆಚರಣೆ ಮಾಡ್ತಿದ್ದೇವೆ ಅಂತ. ಮುಗ್ಧ ಮನಸ್ಸಿನ, ದೇವರ ಮೇಲಿನ ವಿಶ್ವಾಸ ಇರುವಂಥ ಶ್ರಮಿಕ ವರ್ಗದ ಜನ, ನೀವು ಒಂದು ವ್ಯವಹಾರವನ್ನು ಶುರು ಮಾಡಿದರೆ ಅದನ್ನು ಯಶಸ್ಸು ಮಾಡದೆ ಬಿಡುವುದಿಲ್ಲ ಅಂತ ದೃಢ ಶಕ್ತಿ ಇರುವಂಥ ನಿಮಗೆ ವಿಷುಕಣಿ, ವಿಷು ಅಂತೇಳಿದರೆ ಎಲ್ಲ ಹೊಸ ಫಲ, ವಸಂತ ಮಾಸದ ಹೂವಿನ ಅಲಂಕಾರದ ಜೊತೆಗೆ ಮಾವಿನ ಹಣ್ಣು, ಹಲಸಿನಕಾಯಿ ಎಲ್ಲವನ್ನು ಸುಳುವಿಗೆ ದೇವರಿಗೆ ಅರ್ಪಣೆ ಮಾಡಿ ಮತ್ತೆ ನಾವು ಅದನ್ನು ಸ್ವೀಕರಿಸುವಂಥದ್ದು ಪದ್ಧತಿ ಅಂತ ಹೇಳಿದರೆ ಎಲ್ಲವೂ ಸಮರ್ಪಣಾ ಮನೋಭಾವ. ಅಂತಹ ಸಮರ್ಪಣಾ ಮನೋಭಾವದಲ್ಲಿ ಇವತ್ತು ವಿಷುಕಣಿಯ ಈ ಶುಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವರ್ಷ ಪೂರ್ತಿ ನಮಗೆ ಹೊಸದಾಗಿರಲಿ, ಹೊಸ ಚೈತನ್ಯ ಇರಲಿ, ಶಕ್ತಿ ಇರಲಿ. ಒಂದೊಂದು ಕಾರ್ಯಕ್ರಮ, ಮೊನ್ನೆ ನೆರಿಯದ ಒಂದು ಭಜನೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದೆ. ಅಚ್ಚುಕಟ್ಟಾದಂಥ ಶ್ರದ್ಧೆಯ ಒಂದು ಕಾರ್ಯಕ್ರಮವನ್ನು ಕೂಡ ಬಳಗದವರು ಮಾಡಿದ್ರಿ. ಹಾಗಾಗಿ ನಿಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ಸಾಗಲಿ. ಶಾಸಕರ ಏನು ಮುಗ್ಧ ಮನಸ್ಸಿನ ಆ ಭಕ್ತಿಯ ಈ ಕಾರ್ಯಕ್ರಮ ಇದೆ, ಅದಕ್ಕೆ ನೀವು ಕೂಡ ಮುಗ್ಧರಾಗಿ ಜೊತೆಗಿದ್ದು ಮುಂದೆ ಕೂಡ ಇದು 5, 10 ಅಲ್ಲ, ಮುಂದೆ ಒಂದು 50 ವರ್ಷಗಳವರೆಗೂ ಕೂಡ ಈ ಒಂದು ಹಬ್ಬ ನೆರವೇರಲಿ ಅಂತ ಹೇಳುವಂಥ ಆಶಯವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ವಿಷುಕಣಿ ಹಬ್ಬದ ಶುಭಾಶಯಗಳು. ಈಗ ಶಾಸಕರು ನಿಮ್ಮ ಕಾರ್ಯಕ್ರಮ ನೋಡಲು ಕಾಯ್ತಾ ಇದ್ದಾರೆ, ಹಾಗಾಗಿ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಎಲ್ಲರಿಗೂ ಶುಭಾಶಯವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗಣಪತಿಯೇ ಮಧು ಗಣಪತಿಯೇ ಮಧುರ ಗಣಪತಿಯೇ ಗಣಪತಿಯೇ ಮಧು ಗಣಪತಿಯೇ മധുര ഗണപതിയേ മധുവാഹിനി പുഴ ഒഴുകുന്ന പോലെ ഞാൻ തിരുനാമം ജപിക്കുന്നു ശിവനിധിയെ നിത്യം ഗതിയെ തുണയ്ക്കണേ സിദ്ധിപതേ മധുവാഹിനി പുഴ ഒഴുകുന്ന പോലെ ഞാൻ തിരുനാമം ജപിക്കുന്നു ശിവനിധിയെ നിത്യം ഗതിയെ തുണയ്ക്കണേ സിദ്ധിപതേ ഗണപതിയേ മധു ഗണപതിയേ മധുര ഗണപതിയേ വളരുന്ന മേനിയിൽ വാടാത്ത കരുകയായി ഉടയോനെ ഒരു ജന്മം തരുകയില്ലേ വളരുന്ന മേനിയിൽ വാടാത്ത കരുകയായി ഉടയോനെ ഒരു ജന്മം തരുകയില്ലേ വാസന പൂക്കളായി വാങ്ങും പൂവിത്തു ഗണേശ അക്ഷരമനകമായി തീർക്കണമേ ഗണപതിയേ മധു ഗണപതിയേ മധുര ഗണപതിയേ മധുവാഹിനി പുഴ ഒഴുകുന്ന പോലെ ഞാൻ തിരുനാമം ജപിക്കുന്നു ശിവനിധിയെ നിത്യം ഗതിയെ തുണയ്ക്കണേ സിദ്ധിപതേ ഗണപതിയേ മധു ഗണപതിയേ മധുര
ಮಾತಾಡುವಾಗಲೇ ಗೊತ್ತಾಯಿತು ಇದು ಕೇರಳದ ಮಣ್ಣಿನಲ್ಲಿ ನಾನು ಈಗ ನಿಂತಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ದೂರದಂತಹ ಕೇರಳದಿಂದ ಕಾಸರಗೋಡಿಂದ ನಿಮ್ಮನ್ನು ಮನರಂಜಿಸಲಿಕ್ಕೋಸ್ಕರ ನಿಮಗೋಸ್ಕರ ಬೆಳಗಿಂದ ಬೆಂಬೆಳಗಿಯಿಂದ ಇಲ್ಲಿ ಬಂದು ಸೇರಿದ್ದೇನೆ. കേരളത്തിന്റെ എല്ലാവർക്കും സ്വാഗതം സുസ്വാഗതം. ഓക്കെ, കേരളത്തിൻ്റെ ഭാഷയായ മലയാളത്തിലും കർണാടകത്തിൻ്റെ ഭാഷയായ കന്നഡത്തിലും ഞങ്ങളുടെ തുളുനാടിൻ്റെ ഭാഷയായ തുളുവിലും ഈ 3 ഭാഷയിൽ ഞാൻ ഈ MC ആക്കാൻ പോകുന്നത്. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಾಗಿ ನೆರವೇರಿಸಿಕೊಡ್ತಿರುವಂಥ ಅಮ್ಮ ಹರೀಶ್ ಪೂಜಾ ಸರ್, ಇವರಿಗೆ ಒಂದು ಜೋರಾದ ಕೈ ಚಪ್ಪಾಳೆ. ಹಾಗೂ ಒಂದು ಕಾರ್ಯಕ್ರಮ ಅಂತೂ ನಡಿಬೇಕಾದರೆ ಅದರಲ್ಲಿ ಮೇನಾಗಿರುವಂಥದ್ದು ಅಲ್ಲಿರುವಂತಹ ಜನರ ಒಮ್ಮತ ಅಂತ ಹೇಳುವಂಥದ್ದು. ಅಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಷ್ಟದಲ್ಲಿ ನಿಂತಿದ್ದಾರೆ ಅಂತ. ಇದರ ರೂವಾರಿಗಳು, ಈ ರೂವಾರಿಗಳಿಗೆ ಜೋರಾದ ಕೈ ಚಪ್ಪಾಳೆ. ಅದಲ್ಲದೆ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಕೇಂದ್ರ ಬಿಂದುಗಳಾಗಿರುವಂತಹ ನಿಮ್ಮೆಲ್ಲರಿಗೆ ಜೋರಾದ ಒಂದು ಕೈ ಚಪ್ಪಾಳೆ. ಇದೀಗ ಈ ಒಂದು ಕಾರ್ಯಕ್ರಮ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 4 ಸಂವತ್ಸರದಲ್ಲಿ ಈ ಒಂದು ಪ್ರೋಗ್ರಾಮ್ ನಡೆಯುತ್ತದೆ. ಈ ಒಂದು 4ನೇ ವರ್ಷದ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೂ ಕೂಡ ತುಂಬಾ ಏನಂದರೆ ನಮ್ಮ ದಣಿವು ತುಂಬಾ ಮುಖ್ಯ. ಈ 4 ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಾರೆಲ್ಲ ರೂವಾರಿಗಳಾಗಿದ್ರು ಅವರಿಗೆಲ್ಲರಿಗೂ ಒಂದು ಜೋರಾದ ಕೈ ಚಪ್ಪಾಳೆ. ಹಾಗೂ ಈಗ ಒಂದು ಸಣ್ಣೊಂದು ನೃತ್ಯ ಕಾರ್ಯಕ್ರಮ ಆಯಿತು, ಎಲ್ಲರಿಗೂ ನೋಡಿರ್ಬೋದು. ಆ ನೃತ್ಯ ಕಾರ್ಯಕ್ರಮದಲ್ಲಿ ಇದ್ದಂಥ ಹುಡುಗಿಯ ಅವಳ ಹೆಸರು ಅರ್ಚನಾ ಸುದರ್ಶನ್ ಅಂತ. ನೋಡಿದ ಕೂಡಲೇ ಎಲ್ಲೋ ನೋಡಿದ ಒಂದು ಪರಿಚಯ, ಎಲ್ಲಿಯೂ ಅಲ್ಲ, ಒಂದು ವಾರದ ಮುಂಚೆ ಮಧೂರು ಮದನಂತೇಶ್ವರ, ಕಾಸರಗೋಡಿನ ಹೆಸರಾಂತ ಒಂದು ದೇವಸ್ಥಾನ, ಮಧೂರು ಮದನಂತೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಿತು. ಆ ಬ್ರಹ್ಮಕಲಶೋತ್ಸವದಲ್ಲಿ ಈ ಹುಡುಗಿಯ ನೃತ್ಯವನ್ನು ಕಣ್ಣಾರೆ ನೋಡಿದ್ದೀನಿ. ಅದಲ್ಲದೆ ಈ ಒಂದು ಹುಡುಗಿಯ ನೃತ್ಯ ಪುನಃ ಈ ಒಂದು ವೇದಿಕೆಯಲ್ಲಿ ನೋಡುವಂಥ ಒಂದು ಸದವಕಾಶ ನನಗೆ ಸಿಕ್ಕಿದೆ. ಅದಲ್ಲದೆ ಅವಳು 8ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಹಾಗೂ ನಿಮಗೆ ಗೊತ್ತಿರಬೇಕು, ಸ್ಟೇಟ್ ಅವಾರ್ಡ್ 4 ಸ್ಟೇಟ್ ಅವಾರ್ಡ್ ജൈതാവാണ്. യോഗത്തിൽ സെക്കൻഡ്, സ്റ്റേറ്റിൽ സെക്കൻഡാണ് യോഗയിൽ. ആൻഡ് ഈവൻ മോർ ദാൻ 100 100 സ്റ്റേജ് പ്രോഗ്രാಮ್ಸ್ ಕೊಟ್ಟಿട്ടുണ്ട്. ಜೋರಾದ ಕೈ ಚಪ್ಪಾಳೆ. ನೋಡಿ, ಒಂದು ಮಗು 8ನೇ ತರಗತಿಯಲ್ಲಿ ಎಷ್ಟು ಮಾಡಬೇಕು ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನು ಅವಳ ಭವಿಷ್ಯ ಎಷ್ಟಿದೆ ಅಂತ. ಅವಳ ಭವಿಷ್ಯ ಇನ್ನೂ ಹಸನಾಗ್ಲಿ ಅಂತ ಹೇಳ್ಕೊಂಡು ಅವಳಿಗೋಸ್ಕರ ಒಂದು ಜೋರದ ಕೈ ಚಪ್ಪಾಳೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ. ಇದೀಗ ನಿಮ್ಮ ಮುಂದೆ ಬರಲಿದ್ದಾರೆ ಕೇರಳದ ಮಾಂತ್ರಿಕವಾದಂತಹ ಒಂದು ಡ್ಯಾನ್ಸ್ ಅಥವಾ ನೃತ್ಯ ಅಂತ ಹೇಳ್ಬೋದು, ತಿರುವಾದಿರ. ಈ ತಿರುವಾದಿರಕ್ಕೆ ಎಲ್ಲ ನಿಂತಿದ್ರು, ನಾನು ಬಂದೆ ಎಲ್ಲ ಹೋದ್ರು ಅಂತ ತೋರಿಸಿದ್ದೆ. ಸೊ ನಾನು ಹೋಗ್ತೀನಿ, ಅವ್ರು ಅನ್ಕೊಳ್ತಾ ಇರ್ತಾರೆ ಮೈಕ್ ಇಟ್ಕೊಂಡು ತಿಂತಾ ಇರ್ತಾರೆ ನೀವು ಅಂತ. ಹೆದರಬೇಡಿ, ನಾನು ನಿಮ್ಮೊಟ್ಟಿಗೆ ಇದ್ದೀನಿ, ಕಡೆ ತನಕ ಇರ್ತೀನಿ, ನಿಮ್ಮೊಟ್ಟಿಗೆ ಇದ್ದೀನಿ. ಜೋರದ ಕೈ ಚಾಪಾಳದೊಂದಿಗೆ ತಿರುವಾದಿರ ಆನ್ ಸ್ಟೇಜ್.
ಬಟ್ ಈಗ ಏನಾಗಿದೆ, ಈಗ ತಿರುವಾದ್ರೆ ಮಾಡೋದಿದ್ರೆ ನಾವು 3 ಜನ ಮಾತ್ರ, ನಾನು, ನನ್ನ ಹೆಂಡತಿ, ಮಗು ಮಾತ್ರ. ಎಂತ ತಿರುವಾದ್ರೆ ಮಾಡೋದು? ಅದನ್ನು ತಿರುವಾದ್ರೆ ಹೇಳೋದಿಲ್ಲ, ಓಟಂ ತುಳಲ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇನ್ನು ಮುಂದೆ ಕೂಡ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿಯಾದಂಥ ತಿರುವಾದಿರ ನಡೀಲಿ ಅಂತ ಆಶಿಸ್ತಾ ಇನ್ನು ಮುಂದೆ ನಿಮ್ಮ ಬರಲಿದ್ದಾರೆ ಆಯಾಲ್ ತರಂ ವೇಣು ಎನ್ನುವಂತಹ ಒಂದು ಸಾಂಗಿಗೆ ನೃತ್ಯ ಮಾಡಲು ಬರಲಿದ್ದಾರೆ. ಅವರನ್ನು ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ചേർന്നൊരു കൂടം വേണം.
ഇന്ത്യ അല്ല ആൾമോസ്റ്റ് ലോകമെമ്പാടുന്ന് വരുന്ന ഒരു പ്ലേസാണ് ഞങ്ങൾ ശബരിമല. ശബരിമല എന്ന് പറയുന്നത് എല്ലാവർക്കും ഞങ്ങളെ ഹൃദയത്തിലുള്ള ഒരു പ്ലേസാണ് ശബരിമല എന്ന് പറയുന്നത്. ഈ ശബരിമലയിലെ അയ്യപ്പനെ പറഞ്ഞ് ഒരു പാട്ട് പൊൻ പൻപയിൽ പറയുന്നൊരു പാട്ട് എഴുതിയിട്ടുണ്ട്. എഴുതിയത് ആരാന്നറിയാം? പൊൻ പൻപയിൽ പാട്ട് എഴുതിയത് ആരാന്നറിയോ? പറഞ്ഞ ആ പാടിയത് ആരാന്നറിയോ? പൊൻ പൻപയിൽ എനിപ്പടി എം ജി ശ്രീകുമാർ. സോ അവരെ ഒരു സോങ്ങിന് ഇതിപ്പോൾ ഡാൻസ് ചെയ്യാൻ വരുന്നുണ്ട്. അവരെ ഈ വേദിയിൽ ക്ഷണിക്കുന്നുണ്ട്. വെൽക്കം.
सर्वेश्वरम् आराध्यपादुकम् हरिविमर्दनम् नित्यनर्तनम् हरिहरात्मजम् देवमाश्रये शरणकीर्तनम् शक्तमानसम् भरणलोलुपम् नर्तनालसम् अरुणभासुरम् भूतनायकम् हरिहरात्मजम् देवमाश्रये Thank you.
എന്ന് പറഞ്ഞാൽ എല്ലാം ഒത്തൊരുമയായിട്ട് ആക്കുന്ന ഒരു ഡാൻസാണ്. സോ ഒത്തൊരുമയിൽ ഇവരെ ഡാൻസ് ആക്കുമ്പോൾ ഞങ്ങൾ ഒത്തൊരുമയിൽ എന്താ ചെയ്യേണ്ടത്? എന്താണ്? കൈയടി. ഓക്കെ, താങ്ക് യു.
ചക്കര കുടം കണ്ടു നോക്കുന്നാക്ക് പൊന്നിയ കണ്ണാടികൾ പോലും മാറ് മുമ്പൊക്കെ നടന്നു പോയത് എല്ലാം മനസ്സിൽ വരുന്നുണ്ട്. ಸೊ അതുകൊണ്ട് ಇವರಿಗೂ ಒಂದು ಜೋರಾದ ಕೈ ಚಪ್ಪಾಳೆ. ಇನ್ನೊಮ್ಮೆ ಇದೀಗ ಈ ಕಾರ್ಯಕ್ರಮಕ್ಕೆ ಯಾರಾದರೂ ಬಂದಿದ್ರೆ ನಮ್ಮ ಈ ವಿಷು ಕಣಿ ಆಚರಣೆ ಸಮಿತಿ ಬೆಳ್ತಂಗಡಿ ತಾಲೂಕು ಕೇರಳ ಸಾಂಪ್ರದಾಯಿಕ ವಿಷು ಕಣಿ 4.0 2025 ಇದನ್ನು ಸಾದರಪಡಿಸಿದ್ದಾರೆ. ನಿಮಗೋಸ್ಕರ ಹರೀಶ್ ಪೂನಸ್ ಸರ್ ಅವರಿಗೆ ಇವರಿಗೊಂದು ಜೋರಾದ ಕೈ ಚಪ್ಪಾಳೆ. ನೋಡಿ, ನಾವು ಎಲ್ಲ ಸಣ್ಣ ಸಣ್ಣ ಮನೆಗಳಾಗಿ ದೊಡ್ಡ ದೊಡ್ಡ ಮನೆಗಳಾಗಿ ಸಣ್ಣ ಸಣ್ಣ ಕುಟುಂಬಗಳಾಗ್ತಿದ್ದೀವಿ. ಆದ್ರೂ ಈ ಒಂದು ಸಣ್ಣ ಸಣ್ಣ ಕುಟುಂಬವನ್ನು ದೊಡ್ಡ ಕುಟುಂಬ ಮಾಡಲಿಕ್ಕೆ ತುಂಬಾ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ಒಂದು ಜೋರಾದ ಇನ್ನೊಮ್ಮೆ ಕೈ ಚಪ್ಪಾಳೆ. ಇದೀಗ ನಿಮ್ಮ ಮುಂದೆ ಬಂದಿದ್ದಾರೆ ಒಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ನೊಂದಿಗೆ ಧರ್ಮಸ್ಥಳದವರು. ಅವರಿಗಾಗಿ ಜೋರಾದ ಕೈ ಚಪ್ಪಾಳೆ ಪ್ಲೀಸ್.
ಈಗ ನೀವು ಸೌತಡ್ಕದಲ್ಲಿ ಒಂದು ಉದ್ಯಮವನ್ನು ಮಾಡ್ತಾ ಇದ್ದೀರಾ, ಜೊತೆಗೆ ಹಲವಾರು ಸೇವಾ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಇವತ್ತು ನೀವು ಧರ್ಮಸ್ಥಳದಲ್ಲಿ ಒಂದು ಹಿಂದೂ ಕೇರಳಿಗರ ಒಂದು ಪ್ರೋಗ್ರಾಮ್ ವಿಶ್ವ ಹಬ್ಬ. ಸೊ ಈ ವಿಶ್ವ ಹಬ್ಬದ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿ ಏನು ಸರ್? ಬಾಲಕೃಷ್ಣ ಸರ್. ನಮಸ್ತೆ, ನಾನು ಬಾಲಕೃಷ್ಣ. ನೈಮಿಷ ಹೌಸ್ ಆಫ್ ಸ್ಪೈಸಸ್ನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಸೊ ಇದು ಈಗ 4ನೇ ವರ್ಷದ ಕೇರಳ ಹಿಂದೂ ಬಾಂಧವರ ಒಂದು ಹಬ್ಬ ವಿಶು ಹಬ್ಬವನ್ನು ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಹರೀಶ್ ಪೂಂಜಾ ಅವರ ಪರಿಕಲ್ಪನೆ ಹಾಗೂ ಅವರ ಸಹಕಾರದಲ್ಲಿ ಆಗುವಂಥ ಈ ವಿಶು ಹಬ್ಬ ಇದು 4ನೇ ವರ್ಷದ್ದು. 3 ವರ್ಷದಿಂದ ಕೂಡ ನಿರಂತರ ಅವರ ಸಹಕಾರದಿಂದಲೇ ನಾವು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಸೊ ಇದೊಂದು ಜಾತಿಯದಲ್ಲ, ಕೇರಳದ ಎಲ್ಲ ಹಿಂದೂ ಬಾಂಧವರು ಸೇರಿ ಮಾಡುವಂತಹ ಒಂದು ವಿಶ್ವ ಹಬ್ಬದ ಕಾರ್ಯಕ್ರಮ ಈ ವರ್ಷದಲ್ಲಿ ಮಹೋತ್ಸವ ಸಭಾಭವನದಲ್ಲಿ ಆಗಿದೆ. ಬಹಳ ವಿಜೃಂಭಣೆಯಿಂದ ಈಗ ಬೆಳಿಗ್ಗೆ ಆ ಒಂದು ಭತ್ತದ ತೆನೆಯನ್ನು ಉದ್ಘಾಟನೆ ಮಾಡುವ ಮುಖಾಂತರ ಹಾಗೂ ಕಣಿಯನ್ನು ನೋಡುವಂಥದ್ದು, ಫಲವಸ್ತುಗಳನ್ನು ನೋಡುವ ಮುಖಾಂತರ ಉದ್ಘಾಟನೆ ಮಾಡಿ ಹಲವಾರು ನಮ್ಮ ಹಿಂದೂ ಬಾಂಧವರು, ಮಲಯಾಳಿ ಹಿಂದೂ ಬಾಂಧವರು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಲಯಾಳಿ ಹಿಂದೂ ಗ್ರಾಮದ ಪುಟಾಣಿಗಳು ಹಾಗೂ ಮಾತೆಯರು ಹಲವಾರು ಮನರಂಜನಾ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಹಾಗೂ ಈ ಆಯೋಜನೆಯನ್ನು ಮಾಡಿರುವಂತಹ ನಮ್ಮ ಅನಿಲ್ ಕುಮಾರ್ ಅಕ್ಷರ ಪ್ರಿಂಟರ್ಸ್ ಅವರು ಹಾಗೂ ಹಲವಾರು ಹಿಂದೂ ಬಾಂಧವರು ಎಲ್ಲ ಸೇರಿ ಮಾಡುವಂಥ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಅದೇ ರೀತಿ ಎಲ್ಲ ಸಮಸ್ತ ಬೆಳ್ತಂಗಡಿ ತಾಲೂಕಿನ ಎಲ್ಲ ಹಿಂದೂ ಬಾಂಧವರಿಗೂ ವಿಶ್ವ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ವಿಶ್ವ ಹಬ್ಬ ಮುಖ್ಯವಾಗಿ ಈ ಕೇರಳ ಮತ್ತೆ ದಕ್ಷಿಣ ಕರ್ನಾಟಕದ ಹಲವಾರು ಬಗೆಯ ಕಡೆಯಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇನ್ನು ವಿಶೇಷವಾಗಿ ಹೇಳಿದ್ರೆ ಈ ಕೇರಳ ಭಾಗಕ್ಕೆ ಹೋಗಿ ನಾವು ಈ ವಿಶ್ವ ಹಬ್ಬ ನೋಡ್ಬೇಕಾಗುತ್ತೆ. ಆದ್ರೆ ಇವತ್ತು ಧರ್ಮಸ್ಥಳದಲ್ಲೂ ಕೂಡ ಈ ಒಂದು ವಿಶ್ವ ಹಬ್ಬವನ್ನು ನೋಡಬಹುದು. ಸರ್, ಈ ಹಬ್ಬದ ಬಗ್ಗೆ ಹೇಳೋದಾದ್ರೆ, ಈ ಒಂದು ವಿಶ್ವ ಹಬ್ಬವು ಕೇರಳದಲ್ಲಿ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡುವಂತಹ ಒಂದು ಇದು ಹಬ್ಬ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಿಂದ ಇದು 4ನೇ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಕೇರಳದಲ್ಲಿ ನಡೆಯುತ್ತಿರುವಂತಹ ಈ ವಿಶ್ವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಕೂಡ ನಡೀಬೇಕೆನ್ನುವಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರ ಕಲ್ಪನೆಯ ಮೇರೆಗೆ ಕಳೆದ 3 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇದರಲ್ಲಿ ತಾಲೂಕಿನ ಹಿಂದೂ ಮಲಯಾಳಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಅವರಿಗೆ ವಿಶೇಷವಾದಂತಹ ಪರಿಗಣನೆಯನ್ನು ಕೊಡಬೇಕು. ಸಮಾಜದಲ್ಲಿ ಅವರನ್ನು ಕೂಡ ಗುರುತಿಸುವಂತಾಗಬೇಕು. ರಾಜಕೀಯ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸ್ಥಾನಮಾನವನ್ನು ಕೊಟ್ಟು ಕಾರ್ಯಕ್ರಮದ ಈ ಒಂದು ಸಮಾಜದ ಬಂಧುಗಳ ಹೇಳಿಕೆಗಾಗಿ ನಮ್ಮ ಶಾಸಕರು ಅತ್ಯಂತ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಊಟೋಪಚಾರ, ಕೇರಳದ ವಿವಿಧ ಖಾದ್ಯಗಳನ್ನು ಒಳಗೊಂಡಂತಹ 32ಕ್ಕೂ ಹೆಚ್ಚು ಖಾದ್ಯಗಳನ್ನು ತಯಾರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬಳಸುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ತುಂಬಾ ಅಟ್ರಾಕ್ಷನ್ ಇರುವಂತದ್ದು ಫುಡ್. ಸೊ ಆ ಫುಡ್ ಅನ್ನು ಮಾಡಿರುವಂತವ್ರು ಯಾರು? ಸೊ ಅಲ್ಲಿಂದ ತಗೊಂಬಂದ್ರೆ ಹೇಗೆ? ಇದು ನಮ್ಮ ಕಾಸರಗೋಡು ಈ ಭಾಗದ ಅಡಿಗೆಯವರು ಬಂದು ಇಲ್ಲಿ ತಯಾರಿಸುವಂಥದ್ದು. ಅಲ್ಲಿಂದಲೇ ಐಟಮ್ಗಳನ್ನ ತಂದು ಇಲ್ಲಿ ತಯಾರಿಸಿ ಖಾದ್ಯಗಳನ್ನು ವಿವಿಧ ಬಗೆಯ 4 ಬಗೆಯ ಪಾಯಸ, ವಿವಿಧ ಸ್ವೀಟ್ಗಳನ್ನು ತಯಾರಿಸಿ ಇಲ್ಲೇ ಕೊಡುವಂಥದ್ದು. ಸರ್, ಇವತ್ತಿನ ಕಾರ್ಯಕ್ರಮ ನಿಮ್ಮ ಒಂದು ಅನುಭವ ಮತ್ತೆ ಈ ಕಾರ್ಯಕ್ರಮ ಬಗ್ಗೆ ನೀವು ಹೇಳ್ತೀರಾ? ನಾವೊಂದು 4 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇದೊಂದು ಶಾಸಕರ ಒಂದು ಕನಸಿನ ಮೂಲಕ ಅವ್ರದ್ದೊಂದು ನಮ್ಮ ತಾಲೂಕಿನ ಮಲಯಾಳಿಗಳೆಲ್ಲರೂ ಕೂಡ ಒಂದೇ ಕಡೆ ಸೇರಬೇಕು, ಹಬ್ಬವನ್ನು ಆಚರಿಸಬೇಕು, ಅದ್ರ ಜೊತೆಗೆ ಒಂದು ನಲಿತ ಒಂದು ದಿವಸ ಕಳೀಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಶಾಸಕರು ಪ್ರಾರಂಭಿಸಿದಂಥ ಹಬ್ಬ.
ಒಂದು ಕಾರ್ಯಕ್ರಮ. ಈ ಎಲ್ಲ ವರ್ಷ ಕೂಡ ಅತ್ಯುತ್ತಮವಾಗಿ ಕಳೆದ ವರ್ಷ ಎಲ್ಲ ಕೇರಳದಿಂದ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದು ಕಾರ್ಯಕ್ರಮವನ್ನು ಮಾಡಿದ್ರು. ಈ ಸಲ ಶಾಸಕರೇ ಒಂದು ಸೂಚನೆಯನ್ನು ನೀಡಿದ್ರು, ನಮ್ಮ ಊರಿನ ಪ್ರತಿಭೆಗಳು ಬಹಳಷ್ಟು ಪ್ರತಿಭೆಗಳು ನಮ್ಮ ಊರಿನಲ್ಲಿದೆ ಬೆಳ್ತಂಗಡಿಯಲ್ಲಿ, ಅವರಿಂದ ಈ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು, ಎಲ್ಲರಿಗೂ ಅವಕಾಶ ಕೊಡೋದು. ಈಗ ನಮ್ಮಲ್ಲಿ ಈಗ 60 ವಯಸ್ಸಿನ ಅಜ್ಜಿಯವರು ಕೂಡ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ. ಬಹಳ ಸಂತೋಷದಿಂದ ನಾವು ಅಂದ್ಕೊಳ್ಳೋದು ಇಷ್ಟೇ, ಒಂದು ಡ್ಯಾನ್ಸ್ ಅನ್ನೆಲ್ಲ ಮಾಡಿ ಎಲ್ಲರ ಜೊತೆ ಬೆರೆತಾಗ ಈಗ 60 ವರ್ಷದ ಅಜ್ಜಿ ಇಲ್ಲಿಂದ ಹೋಗುವಾಗ 50 ವರ್ಷ ವಯಸ್ಸಿನ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅಷ್ಟೊಂದು ಖುಷಿಯಲ್ಲಿದ್ದಾರೆ. ಅಂತ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು ಒಂದು ನಮಗೆ ದೊಡ್ಡ ವಿಚಾರ. ಅದರ ಜೊತೆಗೆ ಮಲಯಾಳಿಗಳು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದು ಬಹಳ ಕಡಿಮೆ, ಅಂತ ಅವಕಾಶಗಳು ಸಿಗೋದಿಲ್ಲ ಎಲ್ಲಿ ಕೂಡ. ನಮಗೆ ಜಾತಿಯ ಒಂದು ಮದುವೆಗೆ ಹೋದರೂ ಕೂಡ ಆ ಜಾತಿಯವರ ಹಾಗೇನಾದರೂ ಇದ್ದಾರೆ. ಇಡೀ ಬೆಳ್ತಂಗಡಿ ತಾಲೂಕಿನ ಎಲ್ಲ ಮಲಯಾಳಿಗಳನ್ನು ಕೂಡ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದು ನಮಗಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವರ್ಷ ಕೂಡ ನಾವು ಯಾವಾಗ ವಿಶ್ವ ಬರ್ತದೆ ಅಂತ ಆಚರಣೆ ಆಲೋಚಿಸ್ತಾ ಇರ್ತೇವೆ. ನಮಗೆ ವಿಶ್ವ ಅಂತ ಹೇಳಿದ್ರೆ ಮನೆಯಲ್ಲಿ ಮಾಡುವ ಹಬ್ಬಕ್ಕಿಂತಲೂ ಕೂಡ ಇಲ್ಲಿ ನಡೆಯುವಂಥ ಒಂದು ಆಚರಣೆ ನಮಗೆ ಬಹಳ ಒಂದು ನಾವೊಂದು ನಿರೀಕ್ಷೆಯಲ್ಲಿ ಇರ್ತೇವೆ, ಯಾವಾಗ ಬರ್ತದೆ ಅಂತ. ತುಂಬಾ ಸಂತೋಷ ಆಗ್ತದೆ ಈ ಕಾರ್ಯಕ್ರಮ. ಆಹಾರದ ಬಗ್ಗೆ ಹೇಳೋದಿದ್ರೆ ನಾವು ನಮ್ಮ ಮನೆಯಲ್ಲೆಲ್ಲ ಅಷ್ಟು ಆಹಾರಗಳನ್ನು ಒಂದೇ ಸಲ ಮಾಡಿದ್ದು ಇಲ್ಲ. ಅದರ ಜೊತೆಗೆ ನಾವು ಇಲ್ಲಿ ಎಲ್ಲಿ ನೋಡ್ಲಿಕ್ಕೂ ಕೂಡ ಇಲ್ಲ. ಅಂದ್ರೆ ನಮ್ದು ಇಲ್ಲಿ ನಾವು 5-6 ಬಗೆಯ ಐಟಮ್ಗಳನ್ನ ಮಾಡ್ಬೋದು, ಆದ್ರೆ ಇಲ್ಲಿ ಯಾವಾಗಲೂ 32, 42 ಇಷ್ಟು ಐಟಮ್ಗಳನ್ನ ಮಾಡಿ ಬೇರೆ ಬೇರೆ ಎಲ್ಲ ಕೇರಳದಿಂದ ಬಂದವರೇ ಅಲ್ಲಿಂದಲೇ ಎಲ್ಲ ಅದಕ್ಕೆ ಬೇಕಾದ ವಸ್ತುಗಳನ್ನ ತಂದು ಇಲ್ಲಿ ತಯಾರು ಮಾಡಿ ಒಂದು ರೀತಿಯಲ್ಲಿ ಕೇರಳದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊಟ ಮಾಡಿದಂತ ಅನುಭವ ನಮ್ಗೆ ನಮ್ಮ ತವರಲ್ಲಿ ಆಗುವಂಥದ್ದು, ನಮ್ಮ ಊರಲ್ಲಿ ಆಗುವಂಥದ್ದು ನಮ್ಗೆ ಬಹಳ ಸಂತೋಷ.